ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇನ್ನಿತ್ತ ಅಮಲ ಸುದ್ದಿಲು ತುಳುನಾಡ ಸುಬ್ರಹ್ಮಣ್ಯ ಷಷ್ಠಿ ವಿಶೇಷ ಆರಾಧನೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಬೊಕ್ಕ ಉಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನಡು ಬ್ರಹ್ಮತೀರ್ಥ ಮಿನಧನ ಒಡಿಯೂರು ಶ್ರೀ ಗುರು ದೇವದತ್ತ ಸಂಸ್ಥಾನಡು ಹೊಸ ರಾಜಾಂಗಣ ಉದಿಪನ ಸರ್ವರೆಲ್ಲ ಸ್ವಂತ ಕಾರಡು ತಾವನಂಚ ಮಠ ದೇವಸ್ಥಾನಲೆಡ್ ಎಂಕುಲು ಪುಣೆಯೊಂದುಲ್ಲ ಡಾಕ್ಟರ್ ವೀರೇಂದ್ರ ಹೆಗ್ಗಡೆರ್ ಬಂಟ್ವಾಳಡು ವಿಧಾನ ಪರಿಷತ್ ಓಟುಘಾಟನೆ ಕುಡ್ಲಾ ತಾಲೂಕ್ ಪಂಚಾಯತ್ ಓಟು ದಕ್ನ ಮಸ್ಟರಿಂಗ್ ಕಾರ್ಯ ಕುವೈಟ್ದ ಭಾರತೀಯ ಪ್ರವಾಸಿ ಪರಿಷತ್ ಕರ್ನಾಟಕ ಯಜ್ಞದ ನೆಲೆಟ್ ಪುನೀತ್ ರಾಜ್ಕುಮಾರನ ಸಮಾಜ ಸೇವೆನ ನೆನಪು ಮಲ್ತೊಂದು ಮರ್ಯಾದೆ ಬಿಡಿಕೆ ಕುವೈಟ್ ಒಟ್ಟಾದ ನೆತ್ಯದಾನ ಶಿಬಿರ. ಇತ್ತ ವಾರ್ತೆದ ವಿವರ. ಗುರುವಾರ ತುಳುನಾಡಿಡ್ಕ ಸುಬ್ರಹ್ಮಣ್ಯ ದೇವರ್ನ ಸೃಷ್ಟಿದ ಸಂಭ್ರಮ ನಡೆತಂಡು ನಾಡ್ದ ಮಾಮಲ್ಲ ಕಾರ್ಣಿಕದ ನಾಗಾರಾಧನದ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಡು ಚಂಪಾ ಸೃಷ್ಟಿದ ಬ್ರಹ್ಮ ತೇರು ಇತ್ತೇರು ಊರು ಪರ ಊರ್ಲೆನ ಲಕ್ಷಗಟ್ಲೆ ಭಕ್ತರು ಉಚ್ಚೆಯಡು ಪಾಲ್ದೊಂಡೇರು. ಕುಕ್ಕೆ ಸುಬ್ರಹ್ಮಣ್ಯಡು ಚಂಪಾ ಸೃಷ್ಟಿ ಉಚ್ಚೆಯಡದವರ ಊರು ಪರ ಊರ್ಲೆನ ಭಕ್ತರು ಭಾರಿ ಜನ ಬರೊಂದುಲ್ಲೆರು. ಗುರುವಾರ ಬ್ರಹ್ಮತೀರ ಟಣಾದಿತ್ತಂಡು ತೇರಡು ಕುಲ್ಲಿದಿನ ಸುಬ್ರಹ್ಮಣ್ಯ ದೇವರೆಂತುಯರೆ ಲಕ್ಷಗಟ್ಲೆ ಭಕ್ತರು ಸುಬ್ರಹ್ಮಣ್ಯಡು ಸೇರ್ದಿತ್ತೇರು. ದೇವಸ್ಥಾನದ ರಥ ಬೀದಿಡು ಬ್ರಹ್ಮತೀರಿಗೆ ಅಟ್ಟಣೆ ತಿಂಗಳುಡುಂಬೆ ನಡೆತದರು ತೇರನ್ನು ಭಾರಿ ಸಿಂಗಾರ ಮಲ್ತದಿತ್ತೇರು. ನಾಕಿ ಬೊಕ್ಕ ಶಿವ ಪಾರ್ವತಿಯರ ನಮಗೆ ಸುಬ್ರಹ್ಮಣ್ಯ ದೇವರಿಗೆ ಒಟ್ಟಾದ ಮುಲ್ಪ ಆರಾಧನೆ ನಡಪು ನೀಡ್ದವರ ತುಳುನಾಡದ ಪ್ರಧಾನ ನಾಗಕ್ಷೇತ್ರ ಆದ ಕುಕ್ಕೆ ಸುಬ್ರಹ್ಮಣ್ಯ ಮಲ್ಲಪುದರ್ ಪಡಿತಂಡು ಕಾಂಡೆ ಆಜಿ 50 ಎನ್ಮದ ವೃಶ್ಚಿಕ ಲಗ್ನ ಎಡ್ಡೆ ಮೂರ್ತಡು ದೇವರ ತೀರು ಎಡ್ದು ತೀರ್ಥ ಮಿನದನ ನಡೆತಂಡು ವರ್ಷಡು ಒಂಜಿ ಸರ್ತಿ ಮಾತ್ರ ಈ ಬ್ರಹ್ಮ ತೀರು ಒಯ್ಪುವೆರು ಅಂಚಾದವೇನು ಕಣ್ಣ ಜಿಂಜ ತೂಪನವೇ ಒಂಜಿ ಸೌಭಾಗ್ಯ ಆದುಂಡು. ಉಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನಡು ಶ್ರೀ ಸುಬ್ರಹ್ಮಣ್ಯ ದೇವರ್ನ ಷಷ್ಠಿ ಜಾತ್ರೆ ನಡ್ತೊಂದುಂಡು. ಗುರುವಾರ ಮಧ್ಯಾಹ್ನ ದೇವರು ತೇರು ಎಡ್ದು ಬ್ರಹ್ಮರಥೋತ್ಸವ ನಡೆತಂಡು ಊರು ಪರ ಊರ್ಲೆನ ಭಕ್ತರು ಪಾಲ್ದಿತ್ತೊಂದು ಶ್ರೀ ಅನಂತ ಪದ್ಮನಾಭ ದೇವರನ ಇಂಬು ನಟ್ಟೊಂಡೇರು. ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನಡು ಐತಾರ ಕೊಪ್ಪರಿಗೆ ಮೂರ್ತಾದ ಷಷ್ಠಿ ಜಾತ್ರೆ ನಡ್ತೊಂದುಂಡು. ಬುಧವಾರ ಸ್ಕಂದ ಪಂಚಮಿದ ಉಚ್ಚಯ ಕರಿತದ ಗುರುವಾರ ಷಷ್ಠಿ ಬ್ರಹ್ಮ ರಥೋತ್ಸವಗೂ ಅಟ್ಟಣೆ ಆದಿತ್ತಂಡು. ನವಕ ಕಲಶಾಭಿಷೇಕ ರಥ ಕಲಸಾದ ಮಾಪೂಜೆ ಮಲ್ತೇರು. ದೇವರಿನ ಬಲಿಪಿದಾರ್ದ ದರ್ಶನ ಬಲಿಯಾದ ದೇವರು ತೇರಿ ಎಡ್ದು ಬ್ರಹ್ಮತೀರ್ಥ ಮಿನದನ ನಡೆತಂಡು ಊರು ಪರ ಊರ್ಲೆನ ಭಕ್ತರು ಷಷ್ಠಿ ಉಚ್ಚೇಡು ಪಾಲ್ದಿತ್ತೊಂದು ತೇರು ಒಯ್ತೇರು. ಆಡಳಿತ ಮೊಕ್ತೇಸರರು ಕುಡುಪು ನರಸಿಂಹತಂತ್ರಿ ಅನುವಂಶಿಕ ಮೊಕ್ತೇಸರರೈನ ಮನೋಹರ ಕುಡುಪು ಬೊಕ್ಕ ಕೆ ಬಾಲಕೃಷ್ಣ ಕಾರಂಥ ಮೊಕ್ತೇಸರರು ಭಾಸ್ಕರ ಕುಡುಪು ಮುಖ್ಯ ಕಾರ್ಯತೋವನ್ನಾಧಿಕಾರಿ ಜಗದೀಶ್ ಕುಮಾರ್ ದುಂಬಾಳ್ತೆಡು ಉಚ್ಚಯ ನಡ್ತೊಂದುಂಡು. ಶುಕ್ರವಾರ ದೇವರಿನ ಜೋಡುಬಲಿ ಉಚ್ಚಯ ನಡಪರೆಯುಂಡು. ಡಿಸೆಂಬರ್ 17ಕ್ಕೆ ಕೊಡಿಯೇರ್ದು ವರ್ಷದ ಜಾತ್ರೆ 21 ರಥೋತ್ಸವ ರಾತ್ರಿ ಜಳಕ 21 ಜಾರಂದಯ ನೇಮ ಬೊಕ್ಕ ಜನವರಿ 8 ಕಿರುಷಷ್ಠಿ ಅಟ್ಟಣೆ ಮಲ್ದೇರು.
ಸ್ವಾಮಿಯು ಕುಪಿತನಾಗಿ ಒಂದು ಯಾರೂ ನನ್ನನ್ನು ಕಾಣಬಾರದು ಎಂದು ಹೇಳುವಂತಹ ರೀತಿಯಲ್ಲಿ ಕೋಪಗೊಂಡು ಒಂದು ಭಯಂಕರ ಸರ್ಪಾಕೃತಿಯನ್ನು ತಳೆದು ಅಲ್ಲಿ ಬಿಲದ್ವಾರವನ್ನು ಪ್ರವೇಶ ಮಾಡಿದ ಹೇಳುವಂಥ ಒಂದು ಕತೆ ಬರ್ತದೆ. ಅವನನ್ನು ಒಲಿಸುವುದಕ್ಕಾಗಿ ಪಾರ್ವತೀ ದೇವಿ ಷಷ್ಠಿ ವ್ರತವನ್ನು ಆಚರಣೆ ಮಾಡಿ ಕೊನೆಗೆ ಅದರ ಕೊನೆಯಲ್ಲಿ ಆ ವ್ರತದಿಂದ ತನ್ನ ತಾಯಿಯ ಒಂದು ಆ ವ್ರತದ ನಿಷ್ಠೆಗೆ ಒಲಿದು ಅವನ ಸರ್ಪರೂಪವನ್ನು ಬಿಟ್ಟು ನಿಜ ರೂಪವನ್ನು ತಳೆದು ಬಿಲದ್ವಾರದಿಂದ ಹೊರಗೆ ಬಂದು ಅವಳಿಗೆ ದರ್ಶನವನ್ನು ಕೊಟ್ಟ ಅಂತ ಹೇಳುವಂಥ ಕತೆ ಬರ್ತದೆ. ಹಾಗಾಗಿ ಸುಬ್ರಹ್ಮಣ್ಯ ದೇವರಿಗೆ ಸರ್ಪರೂಪ ಇರುವುದು ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿಯೂ ಒಂದು ವಿಶಿಷ್ಟಪೂರ್ಣವಾದಂತಹ ಒಂದು ಸಂದರ್ಭ ಒದಗಿ ಬರ್ತದೆ. ಆ ಹಿನ್ನೆಲೆಯು ಅದಕ್ಕಿದೆ. ಹಾಗಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸುಬ್ರಹ್ಮಣ್ಯ ದೇವರನ್ನು ಸರ್ಪರೂಪದಲ್ಲಿಯೂ ಆರಾಧನೆ ಮಾಡ್ತಾರೆ. ಶ್ರೀ ಕ್ಷೇತ್ರ ಕುಡುಪಿನಲ್ಲಿ ಹಾಗೆ ಇರುವಂತಹ ಮಹಾಶೇಷ, ಮಹಾವಿಷ್ಣು, ಸುಬ್ರಹ್ಮಣ್ಯ ಈ ಮೂರು ದೇವರುಗಳು ಸರ್ಪರೂಪದಲ್ಲಿ ಇರುವಂತಹ ದೇವರುಗಳ ಯಾವ ರೀತಿಯ ರೂಪವನ್ನು ತಳೆದುಕೊಳ್ಬೋದು. ಹಾಗಾಗಿ ಇಲ್ಲಿ ದೇವರ ಆವಿರ್ಭಾವ ಆದದ್ದು, ದೇವರು ಕ್ಷೇತ್ರ ಪುರಾಣ ಪ್ರಕಾರ ದೇವರು ಆವಿರ್ಭಾವಗೊಂಡದ್ದು ಸರ್ಪರೂಪದಲ್ಲಿ. ಹಾಗಾಗಿ ನಾಗಾರಾಧನೆಗೂ ಶ್ರೀಕ್ಷೇತ್ರ ಕುಡಿಪಿಗೂ ಸುಬ್ರಹ್ಮಣ್ಯನಿಗೂ ಒಂದು ಸಂಬಂಧ ಕಂಡು ಬಂದಿದೆ. ಮಠ ದೇವಸ್ಥಾನಲೆಡು ಎಂಕ್ಲು ಸರ್ವರೆಲ್ಲ ಸ್ವಂತ ಕಾರ್ಡು ಅಂತ ಒಡೊಂದು ಕೊನೆಪ ಬೇತಕ್ಲೆನ ಹೊಂದುದು ಉಪನ್ಯಾತ್ ಅಂಚಾದ ಪಾಕ ಕಾರ್ಯಕ್ರಮಗಳನ್ನು ಪಾಡುವ ಅಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆರ್ ಪಂತೆರ್ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಡು ಆರು ಹೊಸ ರಾಜಾಂಗಣ ಉದಿಪನ ಮಲ್ತದ ಪಾತಿರಿಯರು. ಒಡಿಯೂರು ಶ್ರೀ ಷಷ್ಠಬ್ದ ಸಂಭ್ರಮ ಸಮಿತಿ ಬೊಕ್ಕ ಜ್ಞಾನವಾಹಿನಿದ ಒಟ್ಟು ಸೇರಿಗಿಡ ದಕ್ಷಿಣದ ಗಾಣಗಾಪುರ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಡು ಬುಧವಾರ ರಾಜಾಂಗಣ ಉದಿಪನವು ಅಟ್ಟಣೆ ಮಲ್ತದಿತ್ತೆರ. ರಾಜಾಂಗಣ ಉದಿಪನ ಬತ್ತಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆರನ್ ಶ್ರೀ ಗುರು ದೇವಾನಂದ ಸ್ವಾಮೀಜಿ ಬಿನ್ಯರ್ ಷಷ್ಠಬ್ದ ಸಂಭ್ರಮ ಸಮಿತಿ ಬೊಕ್ಕ ಜ್ಞಾನವಾಹಿನಿದಕ್ಲು ಭಾರಿ ಸಂಭ್ರಮಡು ಎದ್ಕೊಂಡೆರ. ಸಮಿತಿ ಕುರ್ಕಾರ್ಯರು ಡಾಕ್ಟರ್ ಎಂ ಮೋಹನ ಆಳ್ವೆರೆ ಎತ್ಕೊಂಡ್ಯರ. ವಿದ್ವಾನ್ ಹಿರಿಯಣ್ಯ ವೆಂಕಟೇಶ ಭಟ್ರು ಸುರುತ ಪಾತೆರ ಪಂಡ್ಯರ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆರು ತುಡಾರ್ ಬತ್ತದ ಹೊಸ ರಾಜಾಂಗಣ ಉದಿಪಾನ ಮಲ್ತೆರ. ಹೆಗ್ಗಡೆರ್ ಪಾತಿರ್ದು ಬೇಲಕೊರ್ಪ ಪಂಡ ಇತ್ತ ಜನನೆ ತಿಕ್ಕುಜೆರ. ಸರ್ಕಾರ ಪಾಕ ಯೋಜನೆ ಮಲ್ತದ ಜನಕ್ಲೆನ ಸ್ವಂತ ಕಾರಡು ಉಂತಾವನ ಕೆಲಸ ಮಲ್ಪಡು ಎಂಕುಲು ಮಠ ದೇವಸ್ಥಾನಲಿಡ್ದು ಸರ್ವೇರೆಲ್ಲ ಸ್ವಂತ ಕಾರಡು ಉಂತಾವಡೊಂದು ಪುನೆಪ ಬೇತಕ್ಲೆನ ಹೊಂದುದು ಉಪ್ಪುನ್ಯಾತ್ ಆತ್ಮದ ಮೇಳ್ಮೆಗ್ ಅವಕಾಶ ಉಂಡು ಅಂಚನೆ ಪಾಕ ಕಾರ್ಯಕ್ರಮ ಪಾಡೊಂದು ಜನ ಸ್ವಂತ ಕಾರಡು ಉಂತು ನಂಚ ಮಲ್ಪು ಅಂದು ಹೆಗ್ಗಡೆರ್ ಪಂಡ್ಯರ. ಈ ಆಧ್ಯಾತ್ಮಿಕ ಸಂಪತ್ತನ್ನು ಗಳಿಸಲಿಕ್ಕಾಗಿ ನಾವೆಲ್ಲ ಪ್ರಯತ್ನ ಪಡಬೇಕು. ಏನಂತಂದರೆ ನಮ್ಮ ಅಂತಃಶಕ್ತಿಯನ್ನು ಬೆಳೆಸ್ಕೊಳ್ಬೇಕು, ತೇಜಸ್ಸನ್ನು ಬೆಳೆಸ್ಕೊಳ್ಬೇಕು ಮತ್ತು ನಮ್ಮ ಅಂತರಂಗವನ್ನು ಬೆಳಗಬೇಕು. ಬೆಳಗೋದು ಅಂತಂದರೆ ಕೇವಲ ಹೊರಗಿನ ಜ್ಯೋತಿಯನ್ನು ಬೆಳಗಿಸೋದಲ್ಲ, ಅಂತರಂಗದ ಬೆಳಕನ್ನು ಬೆಳಗಿಸೋದು. ಆದರೆ ಅದರ ಜೊತೆಗೆ ತಾನು ಬೆಳಗೋದ್ರ ಜೊತೆಗೆ ಎಲ್ಲರ ದೇಹದಲ್ಲಿಯೂ ಭಗವಂತನನ್ನು ಕಾಣುವಂಥದ್ದು. ಈಗ ಅವರು ಸನ್ಯಾಸಿಯಾಗಿ ಅವರ ಕಾಷಾಯ ಬಟ್ಟೆಯ ಅರ್ಥ ಏನು ಅಂತಂದರೆ ಅವರು ಎಲ್ಲರಲ್ಲೂ ಭಗವಂತನನ್ನು ಕಾಣ್ತಾರೆ. ಬರೀ ಅವರಲ್ಲಿ ಮಾತ್ರ ಅಲ್ಲ, ಅವರ ಹತ್ತಿರ ಪ್ರತಿಯೊಬ್ಬ ಭಕ್ತನಲ್ಲಿಯೂ ಅವರು ಭಗವಂತನನ್ನು ಕಾಣ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಬಳಿ ಬಂದಾಗಲೂ ಅವರಲ್ಲಿ ಭಗವಂತನನ್ನು ಕಾಣ್ತಾರೆ. ಹಾಗಾಗಿ ನಮಗೆ ಹೇಳ್ತಾರೆ, ನಮ್ಮ ದೇಶದಲ್ಲಿ ನಾವು ಶೇಕ್ ಹ್ಯಾಂಡ್ ಕೊಡೋದಿಲ್ಲ, ಸೆಲ್ಯೂಟ್ ಮಾಡೋದಿಲ್ಲ, ನಮಸ್ಕಾರ ಮಾಡ್ತೇವೆ. ಯಾಕಂದರೆ ಇನ್ನೊಂದು ಚೈತನ್ಯ, ನಿನ್ನ ಹೃದಯದಲ್ಲಿರುವಂಥ ಭಗವಂತ ನಿನಗೆ, ನಿನ್ನ ಹೃದಯದಲ್ಲಿರುವಂಥ ಚೈತನ್ಯಕ್ಕೆ ನಾನು ನಮಸ್ಕರಿಸ್ತೇನೆ ಅಂತ ಅವರು ಹಿಂದೆ ವಾಪಸ್ ನಮಸ್ಕರಿಸಬೇಕು. ಕೆಲವರು ನಮಸ್ಕರಿಸ ಹಾಯ್ ಅಂತ ಹೇಳ್ತಾರೆ, ಇದು ಶಾಪ ಕೊಟ್ಟ ಹಾಗೆ ಹಾಯ್ ಅಂತಂದರೆ. ಅದು ನಿಜವಾಗಿ ಪ್ರತಿ ನಮಸ್ಕಾರ ಮಾಡೋದು ನಮ್ಮ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನಮಸ್ಕಾರ ಮಾಡುವಂಥ ಇನ್ನೊಂದು ವ್ಯಕ್ತಿಯಲ್ಲಿರುವಂಥ ಗೌರವವನ್ನು ಗುರುತಿಸಲಿಕ್ಕಾಗಿ. ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಕಳಂಕ ದಾಂತಿನ ಸೇವೆನು ಎಂಚ ಮಲ್ಪಲೆಂದು ತುಳುತೇರು ಒಯ್ತದ ಭಗವದ್ಗೀತೆನು ಇಲ್ಲು ಮುಟ್ಟಾದ ಒಡಿಯೂರು ಸ್ವಾಮೀಜಲು ಧರ್ಮ ಜಾಗೃತಿ ಮೂಡಾದಿರಂದು ಪಂಡ್ಯರ. ಇನಿ ನಮ್ಮ ದೇಶದ ಬತ್ತಿನಂಚಿನ ಕೊರೋನಾ ವೈರಸ್ದ ಪ್ರಭಾವ ಬೇತೆ ಬೇತೆ ರೀತಿಯ ಆಯಾಮಡು ಗ್ರಾಮಗ್
ಪ್ರತಿಯೊಂದು ಈ ದೇಶದ ನರಮಣಿಲ ಅತ್ತನ ವಿಶ್ವದ ಜನಕ್ಲೆಗ್ಲ ಸಂಕಟದ ದಿನಕುಲು ನನಲ ಉಂಡು. ಒಂಜಿ ರೀತಿಡ್ ಆಧ್ಯಾತ್ಮಿಕವಾದ ಆದಿ ಭೌತಿಕವಾದ ಪಾರಮಾರ್ಥಿಕವಾದ ಯೋಚನೆ ಮನ್ಪುನ ಈ ಕಾಲಡ್ ಬೇತೆ ಬೇತೆ ತಾಪತ್ರೆಯಲ್ಲಿ ಸಮಾಜಡಿನಿ ದಿನನಿತ್ಯ ಉದ್ದೀಪನ ಒಂದುಂಡು. ಒಂಜಿ ಕಡೆಟ್ ಉದ್ಯಮೇಲಿನ ಸಂಕಷ್ಟ, ಒಂಜಿ ಕಡೆಟ್ ಉದ್ಯೋಗ ಕಳೆವನ್ನಕ್ಲ ಸಂಕಷ್ಟ, ಒಂಜಿ ಕಡೆಟ್ ನನ್ನ ಜೀವನಗೆ ಸಾಧಿ ಹೆಂಚಿನ ಪಂದು ಬೇತೆ ಬೇತೆ ರೀತಿದ ಮರ್ಯಾದೆಗೋಸ್ಕರ ಭಯಭೀತಿಡು ಜೀವನ ಮನ್ಪುನ ಎತ್ತೋ ಸಂಸಾರಲು ಇಂದೆತ್ತ ಬಗ್ಗೆ ನಮ್ಮ ಪೂರ ಯೋಚನೆ ಮಂತುಗ ಆ ದತ್ತಗುರು ವೀರಾಂಜನೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಕಟೀಲ್ದಪ್ಪೆ ಉಳ್ಳಾಲ್ದಿ ಈ ದೇಶದ ಈ ವಿಶ್ವಶಾಂತಿ ಆವಡು ನನ್ನ ದುಂಬುಗ ಬರ್ಪುನಂಚಿನ ಪೂರ ಪ್ರಾಕೃತಿಕವಾಯಿನಂಚಿನ ವೈಪರೀತ್ಯಡು ಪೂಜ್ಯ ಗುರುಕುಲು ಆರ್ನ ಅಶ್ವನಿ ವರ್ಷದ ಕಾರ್ಯಕ್ರಮದ ಸಂದರ್ಭಡು ಆಯ್ನಾತ್ ದಯ ನೆಡುಪುನಂಚಿನ ಕಾರ್ಯ ಮಂತೊಂಡಿರು ದಯಪಂಡನ ಒಂದು ಸಂದೇಶ ಕೊರ್ಪುನಿ. ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಬದುಕಗ ಒಂಜಿ ದಿಕ್ಸೂಚಿ ಪಂಡಾವು ಧರ್ಮಸ್ಥಳ ಕ್ಷೇತ್ರ ಎಂಕ್ಲು ನಡಪಾಯಿನ ತುಳುನಾಡ ಜಾತ್ರೆಗೆ ಹೆಗ್ಗಡೆರು ಮಲ್ಲಸಾಯ ಒದಗಾದರೆಂದು ಪಂಡ್ಯರು. ಚಾಗದ ಭೋಗ ದಕ್ಕರದ ಗೇಯದ ಗೊಟ್ಟಿ ಅಲಂಪು ಇಂಪುಗಳಿಗೆ ಮಾದ ಮಾನವರಾಗಿ ಪುಟ್ಟಲೇ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಲ್ಲು ಬನವಾಸಿ ದೇಶದೊಳು ಒಂದೊರಿ ಕವಿ ಪಂಡೆ ನಮ್ಮ ಈ ತುಳುನಾಡದ ಪುಣ್ಯೋಡು ಉಳ್ಳಾತ ನಮ್ಮ ಮುಲ್ಪ ಇದು ಧರ್ಮದ ಬೂಡು ಒಂದು ಪಂಡ ತಪ್ಪ ಒಂದು ಐಕೆ ಪ್ರೇರಣೆ ಕೊರ್ಪುನ ಶಕ್ತಿ ಬಹುಶಃ ಆರು ಐತ ಬಗೆಟ ಇನ್ನು ಬುಳೆಪ ಒಂದುಲ್ಲಿರೋದು ಬಣ್ಣ ತಪ್ಪ ಒಂದೆ ಸಾಹಿತ್ಯನ ಸಂಗೀತನ ಕಲೆನ ನೆನ ಓವು ಉಂಡ ಐತ ಬಗೆಗೆ ಮಾತ ಅಲ್ಪ ರಾಜಾಶ್ರಯ ಕೊರ್ತು ನಂಚಿನ ಕೀರ್ತಿ ಬಹುಶಃ ವಾಡೆಗೆ ಸಂದೋಡು ಒಂದು ಅನ್ ಪಂಡ ಒಂದುಲ್ಲೆ. ಮಂತ್ರಿ ಎಸ್ ಅಂಗಾರ, ಲೋಕಸಭಾ ಸದಸ್ಯರ ನಳಿನ್ ಕುಮಾರ್ ಕಟೀಲ್, ಶಾಸಕರಾಯಿನ ಸಂಜೀವ ಮಠಂದೂರು, ರಾಜೇಶ್ ನಾಯ್ಕ್, ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ ಇಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಬೆನ್ನೆರಾದಿದ್ದರು. ಷಷ್ಠಬ್ದಿ ಸಂಭ್ರಮ ಸಮಿತಿದ ಪ್ರಧಾನ ಕಾರ್ಯದರ್ ಕದ್ರಾ ನವನೀತ ಶೆಟ್ಟಿ ಬಕ ಪದಾಧಿಕಾರಿಗಳು ಸದಸ್ಯರು ಒಟ್ಟಿಗಿದ್ದರು. ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ 2 ವರ್ಷಗರದ ಓಟುಗೂ ಸಂಬಂಧಪಟ್ಟದು ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆಡು ಶುಕ್ರವಾರ ಓಟು ನಡಪು ನೀಡಿದವರ ಗುರುವಾರ 2 ಜಿಲ್ಲೆಲೆಡು ಓಟು ದಕ್ಕಲಿನ ಮಸ್ಟರಿಂಗ್ ಕಾರ್ಯ ನಡೆತಂಡು. ಕುಡ್ಲ ತಾಲೂಕು ಪಂಚಾಯತ್ ಮಸ್ಟರಿಂಗ್ ಕಾರ್ಯದ ಪೊರ್ತುಡು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಭೇಟಿ ಕೊಡ್ದಿದ್ದರು. ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ 2ನೇ ವರ್ಷದ ಓಟುಗೆ ಸಂಬಂಧಪಡಿದ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆಲೆಡು ಓಟು ನಡಪರೆಯ್ತದು 2 ಜಿಲ್ಲೆಲೆಡು ಓಟು ಪಾಡ್ನಕ್ಲೆನ ಮಸ್ಟರಿಂಗ್ ಕಾರ್ಯಕ್ರಮ ನಡೆತಂಡು. ಕುಡ್ಲ ತಾಲೂಕು ಪಂಚಾಯತ್ ಆಫೀಸ್ ಕಾಂಡೆ ಮಸ್ಟರಿಂಗ್ ಕಾರ್ಯಡು ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆ.ವಿ. ಭೇಟಿ ಕೊಡ್ದು ಕಾರ್ಯ ತುಯ್ಯರು ಅಧಿಕಾರಿಗಳಿಗೆ ಮಾರ್ಗದರ್ಶನ ಕುರಿಯರು. ಗ್ರಾಮ ಪಂಚಾಯತ್ ಜಾಗೆಡು ಪೋಲಿಂಗ್ ಅಧಿಕಾರಿಗಳು ಕೆಲಸ ಮಂತೊಂದಿತ್ತದು ಸಂಬಂಧಪಡಿ ಓಟುದ ಬೂತ್ಲೆಗು ಪೋಪಿನ ಜಾಗೆದ ತಯಾರಿ ನಡಪಾಯರು. ಈ ಪೊರ್ತುಡು ನಮ್ಮ ಕುಡ್ಲದೊಟ್ಟಿಗೆ ಪಾತಿರ್ನ ಜಿಲ್ಲಾಧಿಕಾರಿ ರಾಜೇಂದ್ರ ಕೆ.ವಿ. ಓಟದ ಬಗ್ಗೆ ನಡಪಾವನ ತಯಾರಿದ ಬಗ್ಗೆ ಮಾಹಿತಿ ತಿರುಪಾಯರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ದ್ವೈವಾರ್ಷಿಕ MLC ಎಲೆಕ್ಷನ್ಸ್ ಏನು ನಡೀತಾ ಇದೆ ಸ್ಥಳೀಯ ಪ್ರಾಧಿಕಾರಿಗಳ ಇದರೊಳಗಡೆ ಅದಕ್ಕೆ ಸಂಬಂಧಪಟ್ಟ ಹಾಗೆ 2 ಜಿಲ್ಲೆಗಳಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಮತದಾರರು ಎಲ್ಲ ಗ್ರಾಮ ಪಂಚಾಯತಿ ಮತ್ತು ಅರ್ಬನ್ ಲೋಕಲ್ ಬಾಡೀಸ್ಗಳೇನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಸ್ಟ್ರಿಂಗ್ ನಡೀತಾ ಇದೆ. ನಮ್ಮ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮಸ್ಟ್ರಿಂಗ್ ಕಾರ್ಯ ನಡೀತಾ ಇದ್ದು ಯಾವ್ಯಾವ ಗ್ರಾಮ ಪಂಚಾಯತಿ ಮತ್ತು ಅರ್ಬನ್ ಲೋಕಲ್ ಬಾಡೀಸ್ಗಳಿದೆ ಅಲ್ಲಿಯ ಪ್ರಿಸೈಡಿಂಗ್ ಆಫೀಸರ್ಸ್ಗಳು, ಪೋಲಿಂಗ್ ಆಫೀಸರ್ಸು ಮತ್ತು ಗ್ರೂಪ್ ಡಿ ಮತ್ತು ಸೆಕ್ಯೂರಿಟಿ ಪರ್ಸ್ನಲ್ ಅವರು ಏನು ಮತದಾನಕ್ಕೆ ಸಂಬಂಧಪಟ್ಟ ಎಲ್ಲ ಒಂದು ಸಾಮಗ್ರಿಗಳನ್ನು ತೆಗೆದುಕೊಂಡು ಸಂಬಂಧಪಟ್ಟ ಮತಗಟ್ಟೆಗಳಿಗೆ ಹೋಗೋದಕ್ಕೆ ತಯಾರಿ ಮಾಡ್ಕೋತಾ ಇದ್ದಾರೆ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳ ವ್ಯವಸ್ಥಿತವಾಗಿ ಶಾಂತಿಯುತವಾದಂಥ ಮತ್ತು ಯಾವುದೇ ರೀತಿ ಸಮಸ್ಯೆಗಳಿಲ್ಲದಿರೋ ಹಾಗೆ ಎಲೆಕ್ಷನ್ ಮಾಡ್ಕೊಳೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಅದನ್ನು ನಾವು ವೀಕ್ಷಣೆ ಮಾಡಿ ಕನ್ಫರ್ಮ್ ಮಾಡ್ಕೋತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಶಾಂತಿಯುತವಾಗಿ ಮತದಾನ ಮಾಡೋದಕ್ಕೆ ಪೋಲಿಂಗ್ ಸ್ಟೇಷನ್ ಸುತ್ತಮುತ್ತ 100 ಮೀಟರ್ಸಲ್ಲಿ ನಿಷೇಧಾಜ್ಞೆ ಹಾಕಿರೋದು ಮತ್ತು 2 ದಿವಸಗಳ ಕಾಲ ಚುನಾವಣೆ ಮುಗಿಯೋ ತನಕನೂ ಕೂಡ ಡ್ರೈ ಡೇಯನ್ನು ಡಿಕ್ಲೇರ್ ಮಾಡ್ಕೊಂಡಾಗಿರೋದು ಎಲ್ಲ ಪಾಯಿಂಟ್ಸ್ಗಳಲ್ಲೂ ಕೂಡ. ಮತ್ತು ಯಾವುದೇ ರೀತಿಯಾದಂಥ ಪ್ರಚಾರಗಳನ್ನು ಮಾಡದೇ ಇರೋಕ್ಕೆ ಬೇಕಾಗಿರುವಂಥ ಆರ್ಡರ್ಗಳನ್ನು ಈಗ ಆಲ್ರೆಡಿ ಮಾಡಾಗಿದೆ. ಎಲ್ಲರೂ ಕೂಡ ಸಹಕರಿಸಿ ಶಾಂತ ರೀತಿಯ ಒಳಗಡೆ ಮತ್ತು ಮುಕ್ತವಾಗಿ ಮತದಾನ ನಡೆಯೋದಕ್ಕೆ ಅನುವು ಮಾಡಿಕೊಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ವಿ. ಮಂಗಳೂರು ತಾಲೂಕಿನಲ್ಲಿ ಒಟ್ಟು 40 ಮತಗಟ್ಟೆಗಳನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ಮಂಗಳೂರು ಮಹಾನಗರ ಪಾಲಿಕೆ ಅತ್ಯಂತ ಹೆಚ್ಚು ಮತದಾರರನ್ನು ಹೊಂದಿರತಕ್ಕಂಥ ಮತಗಟ್ಟೆಯಾಗಿದೆ. 61 ಜನ ಸದಸ್ಯರಲ್ಲಿ ಮತ ಚಲಾಯಿಸುತ್ತಿದ್ದಾರೆ. ಕಿಲ್ಪಾಡಿ ಪಂಚಾಯತಿನಲ್ಲಿ 9 ಜನ ಸದಸ್ಯರಿದ್ದಾರೆ. 3 ಗ್ರಾಮ ಪಂಚಾಯತಿಗಳಲ್ಲಿ ತಲಾ 9 ಇದೆ. 61 ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿದೆ. ಒಟ್ಟು 40 ಮತಗಟ್ಟೆಗಳಲ್ಲಿ ಚುನಾವಣಾ ಪ್ರಕ್ರಿಯೆ ನಡೀತಿದೆ. ಬೆಳಗ್ಗೆ 10 ಗಂಟೆಯಿಂದ ಎಲ್ಲ ಮತಗಟ್ಟೆ ಅಧಿಕಾರಿಗಳು ಚುನಾವಣೆಗೆ ಸಂಬಂಧಪಟ್ಟಂಥ ಎಲ್ಲ ಸಾಮಗ್ರಿಗಳನ್ನು ಪಡೆದುಕೊಂಡು ಪರಿಶೀಲನೆ ಕಾರ್ಯ ನಡೆಸ್ತಾ ಇದ್ದಾರೆ. ಆನಂತರ 12:30 1 ಗಂಟೆ ಒಳಗಡೆ ಎಲ್ಲರೂ ಕೂಡ ಈ ನಮ್ಮ ಮಸ್ಟರಿಂಗ್ ಕೇಂದ್ರದಿಂದ ಆಯಾ ಮತಗಟ್ಟೆಗಳಿಗೆ ತೆರಳಲಿದ್ದಾರೆ. ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಮತ್ತು ಇದರಲ್ಲೂ ಕೂಡ ಪ್ರಾಥಮಿಕ ತರಬೇತಿ ಕಾರ್ಯಕ್ರಮವನ್ನು ಕೂಡ ಈ ಸಭಾಂಗಣದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಚುನಾವಣೆಯನ್ನು ಯಾವುದೇ ರೀತಿಯಾದ ಲೋಪವಿಲ್ಲದಂತೆ ಶಾಂತಿ ಸುವ್ಯವಸ್ಥೆಯಿಂದ ಮಾಡಲಿಕ್ಕೆ ಎಲ್ಲ ಮತಗಟ್ಟೆ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ. ಅವರಿಗೆ ಕೊನೆ ಕ್ಷಣದ ತರಬೇತಿಯನ್ನು ಕೂಡ ನಾವು ನೀಡ್ತಾ ಇದ್ದೀವಿ. ಮತ್ತು 20 ರೂಟ್ಗಳನ್ನು ನಾವು ಮಾಡಿದ್ದೀವಿ. 13 ಮ್ಯಾಕ್ಸಿ ಕ್ಯಾಬ್ಗಳು, 9 ಜೀಪ್ಗಳು ಮತಗಟ್ಟೆ ಅಧಿಕಾರಿಗಳನ್ನು ಅವರ ಮತಗಟ್ಟೆ ಕೇಂದ್ರಗಳಿಗೆ ಕರೆದುಕೊಂಡು ಹೋಗ್ತದೆ. ಕನ್ನಡ ಸಿನಿಮಾ ರಂಗುಡು ಮೆನ್ಕದ ಮದೆ ಐನ ಸಮಾಜ ಸೇವಕರು ಪುನೀತ್ ರಾಜ್ಕುಮಾರನ ಬದುಕಬೊಕ್ಕ ಕಾರ್ಯಾಲಯನ ನೆಂಪು ಮಲ್ತೊಂದು ಮರ್ಯಾದೆ ಸಂದಾವನೆ ಲೆಕ್ಕೊಡು ಕುವೈಟ್ದ ಭಾರತೀಯ ಪ್ರವಾಸಿ ಪರಿಷತ್ ಕರ್ನಾಟಕ ವಿಭಾಗ ಬೊಕ್ಕ BDK ಕುವೈಟ್ ಒಟ್ಟಾದ ನೆತ್ತಿರ್ದಾನ ಶಿಬಿರ ಅಟ್ಟಣೆ ಮಲ್ತದಿತ್ತೆರ. ಅದಾನ್ ಕೋಆಪರೇಟಿವ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸೆಂಟರ್ ನಡೆದಿನ ಶಿಬಿರಡು 125 ದಾನಿಲು ನೆತ್ತಿರ್ದಾನ ಮಲ್ತೆರು. ಪುದುರುಪೋಯಿ ಪೆರ್ಮೆದ ಸಿನಿಮಾ ಕಲಾವಿದೆ ಸಮಾಜ ಸೇವಕರು ಇಂಚಿಪತೀರನ ಪುನೀತ್ ರಾಜ್ಕುಮಾರ್ ಮೇರನ ಬದುಕು ಬುಕಾರ ಮಲ್ತಿನ ಪುಣ್ಯ ಕಜ್ಜಲಿನ ನೆಂಪು ಮತ್ತೊಂದು ಅರೆಗೆ ಗೌರವ ಸಂದಾಯಿತ ಮಲ್ಪನ ದಿಟ್ಟಿಡು ಕುವೈಟ್ ಭಾರತೀಯ ಪ್ರವಾಸಿ ಪರಿಷತ್ ಕರ್ನಾಟಕ ಹೆಗ್ಗೆ ಬೊಕ್ಕ BDK ಕುವೈಟದ ಒಟ್ಟು ಸೇರಿಕೆಡು ನೆತ್ತಿರ್ದನ ಶಿಬಿರನು ಅಟ್ಟಣೆ ಮಲ್ತದಿತ್ತೆರು. ಡಿಸೆಂಬರ್ 3 ಮಧ್ಯಾಹ್ನ 1 ಗಂಟೆ 6 ಗಂಟೆ ಮುಟ ನಡತಿನ ಈ ನೆತ್ತಿರ್ದನ ಶಿಬಿರಟು ಪಾಕ ಜನ ಅಭಿಮಾನಿಲು ನೆತ್ತಿರ್ದಾನಿಲು ಪಾಲ್ಪಡೆದಿತ್ತೆರು. ಅದಾನ್ ಕೋಆಪರೇಟಿವ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸೆಂಟರ್ ಈ ಶಿಬಿರ ನಡೆತಂಡು. ಭಾರತ ಕುವೈಟ್ ದೇಶದ ನಡುತ್ತ ರಾಜತಾಂತ್ರಿಕ ಸಂಬಂಧದ 8ನೇ ವರ್ಷದ ಉಚ್ಚಯ ಭಾರತದ 75ನೇ ಸ್ವತಂತ್ರ ವರ್ಷದ ಉಚ್ಚಯದ ಸಲಾದಲ ಈ ಕಾರ್ಯಕ್ರಮ ನಡೆಪಾಯಿರು. BPP ಗುರ್ಕಾರ್ಯರು ರಾಜಭಂಡಾರಿ ತಿರುಮಲೆ ಗುತ್ತು ಮೇರನ ಗುರ್ಕಾರ್ ಮೆಡ್ ನಡತಿನ ಶಿಬಿರನು ಬದರುಲ್ ಸಮ ಮೆಡಿಕಲ್ದ ಕಾರ್ಯ ಗುರ್ಕಾರ್ಯರು ಅಬ್ದುಲ್ ರಜಾಕ್ ಉದಿಪನ ಮಲ್ತೆರು. ಕೋಸ್ಟಲ್ ವೈಬ್ಸ್ದ ಅರುಲ್ ಜಾನ್ ಡಿಸೋಜಾ, ತುಳುಕೂಟ ಕುವೈಟ್ದ ಮಾಜಿ ಗುರ್ಕಾರ್ಯರು ಚಂದ್ರಾಜ್ ಶೆಟ್ಟಿ, ಕುವೈಟ್ ಬಿಲ್ಲವ ಸಂಘದ ಕಾರ್ಯಂತರು ಸುಷ್ಮಾ ಮನೋಜ್ ಬಿನ್ಯರ್ನಕ್ಲು ಅಂಚನೆ ಅಭಿಮಾನಿಲು ಈ ನೆತ್ತಿರ್ದಾನ ಶಿಬಿರಡು ಪಾಲ್ಪಡೆದಿತ್ತೆರು. ಈ ಲಿಸಡ್ ಪುನೀತ್ ರಾಜ್ಕುಮಾರ್ ಮಲ್ತಿನ 8 ಕಾರ್ಯಕ್ರಮಲೇನ ನೆಂಪು ಮಲ್ತೊಂಡೆರು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ಹೊಸ ಗುರ್ಕಾರ್ಯರು ಸಾಹಿತಿ ಸಂಘಟಕರಿರುವಕ ಕಾಲೇಜು ಉಪನ್ಯಾಸಕರು ಡಾಕ್ಟರ್ MP ಶ್ರೀನಾಥ್ ಡಿಸೆಂಬರ್ 11 ಅಧಿಕಾರದ ತೊನ್ವೆರು. ಕುಡ್ಲದ STM ಕಾನೂನು ಕಾಲೇಜ್ ಸಭಾಂಗಣ ನಡಪುನ ಕಾರ್ಯಕ್ರಮಟು ಶ್ರೀ ಧರ್ಮಸ್ಥಳ ಬರವು ಸಂಸ್ಥೆಲನ ಕಾರ್ಯಂತರು ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಲೇಸು ಉದಿಪನ ಮಲ್ಪೆರಂದು ಪದಗ್ರಹಣ ಸಮಿತಿದ ಗಣೇಶ್ ಹೆಬ್ಬಾರ್ ಸುದ್ದಿ ಕುಟುಡು ತಿರಿಪಾದಿರು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗುರ್ಕಾರ್ಯರಾದ ಓಟುಡು ಗೆಂದಿದಿನ ಸಂಘಟಕರು ಸಾಹಿತಿ ಕಾಲೇಜ್ ಪ್ರಾಧ್ಯಾಪಕರಾದ ಡಾಕ್ಟರ್ MP ಶ್ರೀನಾಥ್ ಡಿಸೆಂಬರ್ 11 ಅಧಿಕಾರದ ತೊನ್ವೆರು. ಆ ಬಗೆಟ್ ಗುರುವಾರ ಪದಗ್ರಹಣ ಸಮಿತಿದ ಗಣೇಶ್ ಹೆಬ್ಬಾರ್ ಕುಡ್ಲಡ್ ಸುದ್ದಿ ಕುಟಡ್ ಪಾತಿರ್ದು ಕುಡ್ಲದ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಕಾನೂನು ಕಾಲೇಜ್ ಸಭಾಂಗಣೋಡು ಶನಿವಾರ ಬಯ್ಯ 4 ಗಂಟೆಗೆ ಡಾಕ್ಟರ್ MP ಶ್ರೀನಾಥ್ ಅಧಿಕಾರದ ತೊನ್ನ ಕಾರ್ಯಕ್ರಮದಿ ಒಂದುಂಡು ಉಜಿರದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಬರವು ಸಂಸ್ಥೆಲನ ಕಾರ್ಯ
ಕಾರ್ಯಂತಿರ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಕಾರ್ಯಕ್ರಮ ಉದಿಪನ ಮಲ್ಪೇರ್ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಸಹಾಯಕ ನಿರ್ದೇಶಕರು ರಾಜೇಶ್ ಜಿ ಸರ್ಕಾರದ ನಿಯಮದಂಚ ಶ್ರೀನಾಥರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗುರುಕಾರರ ಪಟ್ಟದ ಅಧಿಕಾರ ಕೊರ್ಪೇರು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯತೋವನ್ನ ಅಧಿಕಾರಿ ಡಾಕ್ಟರ್ ಕುಮಾರ್ ಕುಡ್ಲ ತಾಲೂಕು ತಹಸೀಲ್ದಾರ್ ಗುರುಪ್ರಸಾದ್ ಪರಿಷತ್ತದ ಈದುಂಬುದ ಜಿಲ್ಲಾ ಗುರುಕಾರ್ಯರು ಪ್ರದೀಪ ಕುಮಾರ ಕಲ್ಕುರ ಪಾಲ್ದತುನಿರಂದ ಅರ್ಪಂಡಿರ ಇರುವ ವರ್ಷದ ಬೊಕ್ಕ ಪೊಸ ಜನ ಗುರಿಕಾರ ಪಟ್ಟುಡು ಕುಲ್ಲುವೆರು ಪರಿಷತ್ತದ ಕಾರ್ಯೋಡು ಪೊಸತನ ಕನಪನ ಬೊಕ್ಕ ಮಾತ್ರೆಲ್ನ ಪರಿಷತ್ತದ ಕನ್ನಡ ಸೇವಿಡ ಪಾಲ್ದತೊನ್ನಂಚ ಮಲ್ಪನ ಉದ್ದೇಶ ಉಪ್ಪುನ ಡಾಕ್ಟರ್ ಎಂ.ಪಿ. ಶ್ರೀನಾಥ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪೊಸ ದಿಕ್ಕದಂಚಿ ಕೊನೆ ರೀತದ ಪಾಕ ಕಾರ್ಯಕ್ರಮಲೇನು ಈಲೇಸಿಡು ಗೊತ್ತು ಮಲ್ಪೇರಂದು ಗಣೇಶ್ ಹೆಬ್ಬಾರ್ ಪಂಡಿರ ಗುರುಪ್ರಸಾದ್ ಕಡಂಬರ್ ಇಸ್ಮಾಯಿಲ್ ಶಾಪಿ ಬಬ್ಬುಕಟ್ಟೆ ಬೊಕ್ಕ ಕಾವಿ ಕೃಷ್ಣದಾಸ್ ಸುದ್ದಿ ಕೊಟ್ಟುಡಿತ್ತೇರು. ಒಡಿಪು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಲೆನ ರಡ್ಡ ಕ್ಷೇತ್ರಲೆಗೆ ಡಿಸೆಂಬರ್ 10 ನಡಪುನ ವಿಧಾನ ಪರಿಷತ್ ಒಟ್ಟುಗು ಬಂಟ್ವಾಳ ತಾಲೂಕುಡು 59 ಬೂತುಲೇಡು ಒಟ್ಟು 3 ಜನ ಓಟು ಪಾಡ್ಯರೆ ಉಲ್ಲೇರು ಬಂಟ್ವಾಳೋಡು ತಹಸೀಲ್ದಾರ್ ರಶ್ಮಿ ಎಸ್.ಆರ್ ಬೊಕ್ಕ ಒತ್ತು ತಹಸೀಲ್ದಾರ್ ನವೀನ್ ಬೆಂಜನ ಬದವ ದುಂಬಾಳ್ತೆಡು ತಯಾರಿ ನಡೆತದಂಡು. ದಕ್ಷಿಣ ಕನ್ನಡ ಜಿಲ್ಲೆನ ರಡ್ಡ ಕ್ಷೇತ್ರಲೆಗೆ ಡಿಸೆಂಬರ್ 10 ನಡಪನ ವಿಧಾನ ಪರಿಷತ್ ಓಟುಗು ಬಂಟ್ವಾಳ ತಾಲೂಕುಡು 59 ಬೂತುಲೇಡು ಒಟ್ಟು 3 ಜನ ಓಟು ಪಾಡ್ಯರೆ ಉಲ್ಲೇರು ಬಂಟ್ವಾಳಡು ತಹಸೀಲ್ದಾರ್ ರಶ್ಮಿ ಎಸ್.ಆರ್ ಒತ್ತು ತಹಸೀಲ್ದಾರ್ ನವೀನ್ ಬೆಂಜನ ಪದವು ದುಂಬಾಳ್ತೆಡು ತಯಾರಿ ನಡೆತದಂಡು. ತಾಲೂಕುಡು 58 ಗ್ರಾಮ ಪಂಚಾಯತ್ ಬೊಕ್ಕ ಬಂಟ್ವಾಳ ಪುರಸಭೆಟ್ ಓಟು ನಡಪರೆಯಿದ್ದದು ಗುರುವಾರ ಮೊಡಂಕಾಪು ಶಾಲೆಡು ಮಾಸ್ಟರಿಂಗ್ ಕಾರ್ಯಕ್ರಮ ನಡೆತದಂಡು. ಬಂಟ್ವಾಳ ತಾಲೂಕುಡು ಪುರಸಭಾ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಅವು ಸ್ಥಳೀಯ ಸಂಸ್ಥೆಗಳು ಓಟ್ ಪಾಡುವೆರು. ಬಂಟ್ವಾಳ ಶಾಸಕರ ರಾಜೇಶ್ ನಾಯಕ್ ಪುರಸಭೆಟು ಓಟ್ ಪಾಡುವೆರು ಆಂಡ ವಾಯಿದೆ ಮುಗಿದ ಬಂಟ್ವಾಳ ತಾಲೂಕು ಪಂಚಾಯತ್ ಸದಸ್ಯರು ಜಿಲ್ಲಾ ಪಂಚಾಯತ್ ಸದಸ್ಯರು ವಿಟ್ಲ ಪಂಚಾಯತ್ ಸದಸ್ಯರಿಗೆ ಓಟ್ ಪಾಡ್ಯರೆ ಅವಕಾಶ ಇಜ್ಜಿ ಪ್ರತಿಯೊಂದು ಬೂತ್ಲೆಡ್ PRO APRO ಮೈಕ್ರೋ ವೀಕ್ಷಕರು ಡಿ ಗ್ರೂಪ್ ಪೊಲೀಸರು ಕ್ಯಾಮರಾಮ್ಯಾನ್ ಕಾರ್ಯೊಡುಪುವೆರು ಮಸ್ಟರಿಂಗ್ ಕಾರ್ಯೊಡ್ದು ಬೊಕ್ಕ 14 ಮೋಟಾರ್ ಗಾಡಿಲೆಡ್ ಓಟದ ಪೆಟ್ಟಿಗೆಲೆನು ಓಟದ ಕೇಂದ್ರಗೂ ಕಡಪುಡ್ದು ಕೊರ್ಕೊಂಡು ಉರ್ವ ಸ್ಟೋರು ಶ್ರೀ ಶಾರದಾ ಗುರ್ಜಿ ದೀಪೋತ್ಸವ ಸಮಿತಿದ ನಿಲೆಟ್ ಉರ್ವ ಸ್ಟೋರ್ ಶಾರದಾ ಕಟ್ಟೆ ಕೈತಲ್ ಎನ್ಮ ವರ್ಷದ ಉರ್ವ ಸ್ಟೋರ್ ಗುರ್ಜಿ ದಿಂಡು ಉಚ್ಚಯ ನಡೆತಂಡು ಶ್ರೀ ಚಂಡ ಚಂಡೇಶ್ವರಿ ಅಮ್ಮನ ದಿಂಡು ಉಚ್ಚಯಡು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ಕುರಿಯರು. ಉರ್ವ ಸ್ಟೋರು ಶ್ರೀ ಶಾರದಾ ಗುರ್ಜಿ ದೀಪೋಚ್ಚಯ ಸಮಿತಿದ ವತಿರ್ದ ಉರ್ವ ಸ್ಟೋರ್ ಶ್ರೀ ಶಾರದಾ ಕಟ್ಟೆದ ಕೈತಲ್ 8ನೇ ವರ್ಷದ ಉರ್ವ ಸ್ಟೋರ್ ಗುರ್ಜಿ ದೀಪೋಚ್ಚಯ ಭಾರಿ ಗೌಜಿಡ್ ನಡೆತಂಡು ಶ್ರೀ ಚಂಡ ಚಂಡೇಶ್ವರ ಅಪ್ಪನ ದೀಪೋತ್ಸವಡು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ಕುರಿಯರು. ಶ್ರೀ ವಿಠ್ಠಲದಾಸ ತಂತ್ರಿ ಶಾಸಕರ ವೇದವ್ಯಾಸ ಕಾಮತ್ ಗಣೇಶ್ ರಾವ್ ಉಚ್ಚಯ ಸಮಿತಿದ ತಾಪಕ ಗುರ್ಕಾರ್ಯರು ವಸಂತ್ ಗುರ್ಕಾರ್ಯರು ಸುಚೇಂದ್ರ ವಿ ಅಮೀನ್ ಪ್ರಸಾದ್ ಶೆಟ್ಟಿ ಪಾಲ್ಪಡೆದಿದ್ದರು. ಧಾರ್ಮಿಕ ಕಾರ್ಯಕ್ರಮದ ಬೊಕ್ಕ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪುಷಿತ ಯಕ್ಷಗಾನ ಮಂಡಳಿ ನಾಗವ್ರಜ ಕ್ಷೇತ್ರ ಪಾವಂಜ ಮೇಳದ ಕ್ಲಿರ್ದು ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಬೊಕ್ಕ ಜಿಲ್ಲೆದ ಪೆರ್ಮ್ಯದ ಕಲಾವಿದರಿರ್ದು ಸಂಗೀತ ರಸಮಂಜರಿ ಕಾರ್ಯಕ್ರಮ ಮುರಿದು ಬತ್ತಂಡು.
ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಆಮಂತ್ರಣ ಸಂಸ್ಕೃತ ಸಿರಿ ಟೀಮ್ ಗಾನಯಾನ ಮೊಕ್ಲಿನ ಒಟ್ಟು ಸಿರಿಗೆಡ್ 25ನೇ ತುಳುನಾಡು ಸಿಂಗಾರದ ಉದಿಪನಲೇಸ್ ಒಂದುವೇ ಬರ್ಪಿನ ಡಿಸೆಂಬರ್ 12 9 ಗಂಟೆಗೆ ಕುಡ್ಲದ ತುಳು ಭವನದ ಸಿರಿ ಚಾವಡಿಡ್ ನಡಪುಂಡು. ಸಪ್ತ ಪಾವೂರು ಉದಿಪನ ಮಲ್ಪನ ಲೇಸಡ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗುರ್ಕಾರ್ಯರು ದಯಾನಂದ ಜಿ ಕತ್ತಲ್ ಸಾರ್ ಗುರ್ಕಾರ್ಮೆ ವಹಿಸ್ವೆರಂದು ಸಂಘಟಕರು ಪ್ರಕಟಣೆಡು ತಿರಿಪಾದಿರು. ಇತ್ತ ಕುಡರ ನೇತ ಮಲ್ಲ ಸುದ್ದಿಲು. ತುಳುನಾಡ ಸುಬ್ರಹ್ಮಣ್ಯ ಷಷ್ಠಿ ವಿಶೇಷ ಆರಾಧನೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಬೊಕ್ಕ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನಡು ಬ್ರಹ್ಮತೀರ್ಥ ಮಿನಧನ. ಒಡಿಯೂರು ಶ್ರೀ ಗುರು ದೇವದತ್ತ ಸಂಸ್ಥಾನಡು ಹೊಸ ರಾಜಾಂಗಣ ಉದಿಪನ ಸರ್ವರೆಲ್ಲ ಸ್ವಂತ ಕಾರಡು ಉಂತಾವನಂಚ ಮಠ ದೇವಸ್ಥಾನಲೆಡ್ ಎಂಕುಲು ಪುಣಿಯೊಂದುಲ್ಲ ಡಾಕ್ಟರ್ ವೀರೇಂದ್ರ ಹೆಗ್ಗಡೆರು. ಬಂಟ್ವಾಳಡು ವಿಧಾನ ಪರಿಷತ್ ಓಟುಗಟ್ಟನೆ ಕುಡ್ಲಾ ತಾಲೂಕ್ ಪಂಚಾಯತ್ ಓಟು ದಕ್ನ ಮಸ್ಟರಿಂಗ್ ಕಾರ್ಯ. ಕುವೈಟ್ದ ಭಾರತೀಯ ಪ್ರವಾಸಿ ಪರಿಷತ್ ಕರ್ನಾಟಕ ಯಜ್ಞದ ನೆಲೆಟ್ ಪುನೀತ್ ರಾಜ್ಕುಮಾರನ ಸಮಾಜ ಸೇವೆನ ನೆನಪು ಮಲ್ತೊಂದು ಮರ್ಯಾದೆ ಬಿಡಿಕೆ ಕುವೈಟ್ ಒಟ್ಟಾದ ನಿತ್ಯದಾನ ಶಿಬಿರ. ಇಡಗಿನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು.